ನೈಲ್ ಆರ್ಟ್ ಇತ್ತೀಚಿನ ದಿನಗಳಲ್ಲಿ ಹೆಚ್ಚು ಟ್ರೆಂಡ್ ಕ್ರಿಯೇಟ್ ಮಾಡ್ತಾ ಇದೆ. ಪುತ್ತೂರಿನ ಜನರಿಗೆ ಉತ್ತಮ ಗುಣಮಟ್ಟದಲ್ಲಿ ಸುಂದರ ನೈಲ್ ಆರ್ಟ್ ನೀಡೋದಕ್ಕೆ ಸಜ್ಜಾಗಿದೆ ಗ್ಲೋಸ್ ಅಂಡ್ ಗ್ಲೋ ನೈಲ್ ಸ್ಟುಡಿಯೋ. ಜಿಎಲ್ ಆಚಾರ್ಯ ಜ್ಯುವೆಲ್ಸ್ನ ವೇದ ಲಕ್ಷ್ಮೀಕಾಂತ್ ಹಾಗೂ ಎನ್ ಬೋಟಿಕ್ನ ನಮ್ರತಾ ಎನ್ ಇವರು ನೂತನ ಸ್ಟುಡಿಯೋಗೆ ರಿಬ್ಬನ್ ಕತ್ತರಿಸುವ ಮೂಲಕ ಚಾಲನೆಯನ್ನ ನೀಡಿದ್ರು. ಬಳಿಕ ದೀಪ ಬೆಳಗಿಸಿ ಉದ್ಘಾಟಿಸಿ ಶುಭ ಹಾರೈಸಿದ್ರು. ಜಿಎಲ್ ಆಚಾರ್ಯ ಜ್ಯುವೆಲರ್ಸ್ನ ವೇದ ಲಕ್ಷ್ಮೀಕಾಂತ್ ಮಾತನಾಡಿ, ಪುತ್ತೂರು ಅಭಿವೃದ್ಧಿಯಾಗಲು ಎಲ್ಲರ ಕೊಡುಗೆ ಬೇಕು. ನೈಲ್ ಸ್ಟುಡಿಯೋದ ಮೂಲಕ ವಿನ್ಯಾಸ್ನ ಕೊಡುಗೆ ಇದೆ. ಒಂದು ಉತ್ತಮ ನೈಲ್ ಸ್ಟುಡಿಯೋ ಪುತ್ತೂರಿನಲ್ಲಿ ಬೇಕಾಗಿತ್ತು. ಇಲ್ಲವಾದ್ರೆ ಮಂಗಳೂರಿಗೆ ಹೋಗಬೇಕಾಗಿತ್ತು. 2 ಸೀಟ್ ಇರೋದು 10 ಸೀಟ್ ಆಗಲಿ ಎಂದು ಶುಭ ಹಾರೈಸಿದ್ರು. ನಮ್ರತಾ ಎನ್ ಮಾತನಾಡಿ, ಗ್ಲೋಸ್ ಅಂಡ್ ಗ್ಲೋ ನೈಲ್ ಸ್ಟುಡಿಯೋಗೆ ಪ್ರೀತಿಯಿಂದ ಶುಭ ಹಾರೈಸಿದ್ರು. ಕಾರ್ಯಕ್ರಮದಲ್ಲಿ ವಿಶೇಷ ಅತಿಥಿಗಳಾಗಿ ಸೌತ್ ಆಫ್ ಹೋಮ್ ಲೈಫ್ ಇನ್ಸ್ಟಾಗ್ರಾಂ ಪೇಜ್ನ ಅತ್ತೆ ಸೊಸೆ ಜೋಡಿ ಶುಭಾ ಬ್ಯೂಟಿ ಪಾರ್ಲರ್ನ ಶುಭಾ ರೈ ಹಾಗೂ ಅತಿಥಿಗಳು ಬಂಧು ಮಿತ್ರರು ಉಪಸ್ಥಿತರಿದ್ದು ಶುಭ ಹಾರೈಸಿದ್ರು. ಪುತ್ತೂರಿನ ಪೊಲೀಸ್ ಸ್ಟೇಷನ್ ಹತ್ತಿರದ ಎಸ್ಬಿಬಿ ಸೆಂಟರ್ನ ಪ್ರಥಮ ಮಹಡಿಯಲ್ಲಿ ಶುಭಾರಂಭಗೊಂಡಿರುವ ಗ್ಲೋಸ್ ಅಂಡ್ ಗ್ಲೋ ನೈಲ್ ಸ್ಟುಡಿಯೋ ಹೆಣ್ಣು ಮಕ್ಕಳ ನೈಲ್ಗೆ ಬ್ಯೂಟಿಫುಲ್ ಟಚ್ ನೀಡಲಿದೆ. ಸುದ್ದಿ ಚಾನಲ್, ಕ್ಷಣ ಕ್ಷಣದ ಸುದ್ದಿಗಾಗಿ